ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿರ್ತಾರೆ. ಅದು ನಾಯಿಗಳು, ಹಂದಿಗಳು, ಕಾಡಂದಿಗಳು ಬಂದು ಒಳಕ್ಕೆ ನುಗ್ಬಿಡ್ತವೆ ಅನ್ನೋ ಉದ್ದೇಶಕ್ಕೆ ಲೇಸರ್ ಬ್ಲೇಡ್ ಅನ್ನೋದು ಯೂಸ್ ಮಾಡ್ತೀವಿ. ತಂತಿ ಏನಿದೆ ಸರ್, ಇದು ಟಾಟಾ ಕಂಪ್ನಿ ತಂತಿ ಸರ್. ಟಾಟಾ ಕಂಪ್ನಿ ಬಿಟ್ಟು ಮುಳ್ತಂತಿ ಯಾವುದೇ ತರ ತಂತಿ ಹಾಕಲ್ಲ. ಮೆಸ್ಸು ಅಷ್ಟೇ ಸರ್, ಜನ ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಮೆಸ್ ಹಾಕೊಡ್ತೀವಿ. ಈ ತರ ಶಾರ್ಪ್ನೆಸ್ ಮೆಸ್ ಹಾಕೊಡ್ತೀವಿ ಸರ್. ಏನಕ್ಕೆ ಅಂತಂದ್ರೆ ಇದರಿಂದ ಯಾರು ಕೂಡ ಆಚೆಗೆ ಒಳಕ್ಕೆ ನೆಗೆಯಕ್ ಆಗಲ್ಲ. ಆಮೇಲೆ ಇದು ಕಂಬ 7 ಅಡಿ ಕಂಬ ಸರ್, 1.5 ಅಡಿ ಗುಂಡಿ ಹೋಗೈತೆ, 5.5 ಅಡಿ ಮೇಲ್ದೋಗೈತೆ. ಇದು ಮೆಸ್ ಬಂದು 6 ಅಡಿ ಮೆಸ್ ಸರ್. ಕಂಬದಿಂದ ಅರ್ಧ ಅಡಿ ಮೇಲಿದೆ. ಇಡೀ ಸ್ಟೇಟ್ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆದ್ರೂ ಸರಿ ಸರ್, ನೀವು ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಸರ್, ನಿಮ್ಮ ಜಾಗಕ್ಕೆ ಬಂದು ಜಾಗ ನೋಡ್ತೀವಿ ಸರ್. ಕೆಲಸ ಈ ತರ ಮಾಡ್ಕೊಡಿ ಅಂದ್ರೆ ಈ ತರ ಮಾಡ್ಕೊಡ್ತೀವಿ ಸರ್. 18 ವರ್ಷ 20 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಮೆಸ್ಸಲ್ಲಿ. ಈ ಎಲ್ಲಾ ತಂತಿ ಮತ್ತೆ ಮೆಶ್ ತೂಕ ಇಲ್ಲ ಈ ಮೂಲೆ ಕಂಬದಲ್ಲಿ ನಿಂತಿರ್ತದೆ ಸರ್. ಅದಕ್ಕೆ ಇದನ್ನ ಜೋಡಿ ಕಂಬ ಅಂತ ನಿಲ್ಸೋದು. ಕೆಲಸ ನೋಡಿ ಕೆಲಸ ಕೊಡಿ ಸರ್. ನಮ್ಗೆ ವಿಡಿಯೋ ನೋಡಿ ಯಾರು ಕೆಲಸ ಕೊಡ್ತಾ ಇಲ್ಲ ಸರ್ ನಿಮಗೆ.